ಕೋವಿಡ್-19ನ ಆತಂಕದ ನಡುವೆಯೇ ಈಗ ಎಲ್ಲವೂ ಮತ್ತೆ ಹಳಿಗೆ ಮರಳಲು ಆರಂಭವಾಗಿದೆ. ಈ ನಡುವೆ ಹೋಟೆಲ್ ರೆಸ್ಟೋರೆಂಟ್ಗಳ ಕಾರ್ಯಾರಂಭಕ್ಕೂ ಅನುಮತಿ ಲಭಿಸಿದೆ. ಅಂತೆಯೇ ಈಗಾಗಲೇ ಹಾಸ್ಪಿಟಾಲಿಟಿಯಲ್ಲಿ ಅತ್ಯುನ್ನತ ಸ್ಥಾನದಲ್ಲಿರುವ ಹೋಟೆಲ್ ಓಷಿಯನ್ ಪರ್ಲ್ನ ಕರಾವಳಿಯ ಶಾಖೆಗಳು ಈಗಾಗಲೇ ಮತ್ತೆ ಕಾರ್ಯಾರಂಭವನ್ನು ಮಾಡಿದೆ. ಹೋಟೆಲ್ ಎಂಟ್ರಿಯಿಂದ ಆರಂಭಿಸಿ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಗರಿಷ್ಠ ಸುರಕ್ಷತೆಯ ವಾಗ್ದಾನವನ್ನು ಹೋಟೆಲ್ ಓಷಿಯನ್ ಪರ್ಲ್ ನೀಡ್ತಾ ಇದೆ. ಓಷಿಯನ್ ಪರ್ಲ್ ಹಾಸ್ಪಿಟಾಲಿಟಿ ವಿಭಾಗದಲ್ಲಿ ಅತ್ಯುನ್ನತ ಸ್ಥಾನವನ್ನ ಕಾಯ್ದುಕೊಂಡು ಬಂದಿರುವ ಬ್ರ್ಯಾಂಡ್. ಅತ್ಯುತ್ತಮ ಗುಣಮಟ್ಟದ ಸೇವೆಯ ಮೂಲಕ ಜನತೆಯ ಮನಗೆದ್ದಿರುವ ಹೋಟೆಲ್ ಓಷಿಯನ್ ಪರ್ಲ್ ಇದೀಗ ಕೋವಿಡ್-19 ಲಾಕ್ಡೌನ್ ಬಳಿಕ ಮತ್ತೆ ಗ್ರಾಹಕರ ಸೇವೆಗೆ ತೆರೆದುಕೊಂಡಿದೆ. WHO ಆರೋಗ್ಯ ಇಲಾಖೆಯ ಮಾರ್ಗಸೂಚಿಯೊಂದಿಗೆ ಕರಾವಳಿಯ ಓಷಿಯನ್ ಪರ್ಲ್ ಶಾಖೆಗಳು ಮತ್ತೆ ಕಾರ್ಯಾರಂಭಿಸಿವೆ. ಈ ಸಂದರ್ಭದಲ್ಲಿ ಹೋಟೆಲ್ ಎಂಟ್ರಿಯಿಂದ ಆರಂಭಿಸಿ ಚೆಕ್ಔಟ್ವರೆಗೂ ಪ್ರತಿಯೊಂದು ವಿಭಾಗದಲ್ಲೂ ಗರಿಷ್ಠ ಸುರಕ್ಷತೆಯ ಭರವಸೆಯನ್ನ ಸಂಸ್ಥೆಯು ನೀಡುತ್ತಿದೆ. ನಾವು ಓಷಿಯನ್ ಪರ್ಲಿನ ಪ್ರತಿಯೊಬ್ಬ ಸಿಬ್ಬಂದಿಗಳಿಗೂ ಕೂಡ ಅತಿಯಾದ ಟ್ರೈನಿಂಗ್ ಅನ್ನು ಕೊಟ್ಟಿದ್ದೇವೆ. ಪ್ರತಿಯೊಂದು ಡಿಸಿಪ್ಲಿನನ್ನು ಮೇಂಟೈನ್ ಮಾಡೋದಕ್ಕೆ ಕಲಿಸ್ಕೊಟ್ಟಿದ್ದೇವೆ. ಇಲ್ಲಿ ಬರುವಂಥ ಗ್ರಾಹಕರಿಗೂ ಕೂಡ ಎಲ್ಲ ಗೌರ್ಮೆಂಟ್ ಗೈಡ್ಲೈನ್ಸನ್ನು 100% ಅಚ್ಚುಕಟ್ಟಾಗಿ ಪಾಲನೆ ಮಾಡ್ತಾ ಇದ್ದೇವೆ. ಹೋಟೆಲ್ ಎಂಟ್ರೆನ್ಸಿಂದ ಕಾರ್ ಸ್ಯಾನಿಟೈಸೇಷನ್ಸ್, ಥರ್ಮಲ್ ಸ್ಕ್ರೀನಿಂಗ್, ಮಾಸ್ಕ್, ಹ್ಯಾಂಡ್ ಸ್ಯಾನಿಟೈಸರ್ಸ್ and fully trained and well equipped staff, social distancing in every area from waiting to the restaurant, inside the restaurants, including the rooms to room service. We have implemented highest standard of hygiene. ಮಂಗಳೂರಿನ ಕೊಡೆಯಲ್ಬಲ್ನಲ್ಲಿರುವ ಹೋಟೆಲ್ ಓಷಿಯನ್ ಪರ್ಲ್ ಮತ್ತು ವಿಜಯ್ನಲ್ಲಿರುವ ಓಷಿಯನ್ ಪರ್ಲ್ ಇನ್ಗೆ ಎಂಟ್ರಿ ನೀಡುತ್ತಿದ್ದಂತೆಯೇ ಸುರಕ್ಷತಾ ಕ್ರಮಗಳ ಬಗ್ಗೆ ಅರಿವಾಗುತ್ತೆ. ವ್ಯಾಲೆಟ್ ಪಾರ್ಕಿಂಗ್ ಸಂದರ್ಭದಲ್ಲೂ ಗ್ರಾಹಕರ ಕಾರನ್ನ ಸಂಪೂರ್ಣವಾಗಿ ಸ್ಯಾನಿಟೈಸ್ ಮಾಡಲಾಗುತ್ತದೆ. ಇನ್ನು ಹೋಟೆಲ್ಗೆ ಪ್ರವೇಶಿಸುವ ಪ್ರವೇಶ ದ್ವಾರದಲ್ಲಿ ಥರ್ಮಲ್ ಸ್ಕ್ರೀನಿಂಗ್ ಮಾಡಲಾಗುತ್ತದೆ. ಇನ್ನು ರಿಸೆಪ್ಷನ್ನಲ್ಲೂ ಸಿಬ್ಬಂದಿ ಹಾಗೂ ಗ್ರಾಹಕರ ಮಧ್ಯೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲಾಗುತ್ತಿದ್ದು ಪ್ರತಿ ಲಗೇಜ್ಗಳನ್ನು ಕೂಡ ಸ್ಯಾನಿಟೈಸ್ ಮಾಡಲಾಗ್ತಾ ಇದೆ. ವೇಟಿಂಗ್ ಲಾನ್, ರೆಸ್ಟ್ ರೂಮ್, ಲಿಫ್ಟ್ಗಳನ್ನು ಕೂಡ ಪದೇ ಪದೇ ಸ್ಯಾನಿಟೈಸ್ ಮಾಡಲಾಗ್ತಾ ಇದೆ. ರೂಮ್ಗಳನ್ನು ನೀಡುವ ಸಂದರ್ಭದಲ್ಲೂ ಗರಿಷ್ಠ ಸುರಕ್ಷತೆಗೆ ಆದ್ಯತೆಯನ್ನ ನೀಡಲಾಗಿದೆ. ಒಂದು ರೂಮನ್ನ ಒಬ್ಬ ಗ್ರಾಹಕ ಬಳಸಿದ ಮೇಲೆ ಮತ್ತೆ 72 ಗಂಟೆಗಳ ಬಳಿಕವೇ ಅದನ್ನ ಮತ್ತೊಬ್ಬ ಗ್ರಾಹಕರಿಗೆ ನೀಡಲಾಗ್ತಾ ಇದೆ. ಗ್ರಾಹಕರು ರೂಮ್ಗಳು ಅಥವಾ ರೆಸ್ಟೋರೆಂಟ್ ಅನ್ನ ಬಳಸಿದ ಬಳಿಕ ಪ್ರತಿ ಟಚ್ ಪಾಯಿಂಟ್ ಅನ್ನ ಡಿಸ್ಇನ್ಫೆಕ್ಟೆಂಟ್ಗಳನ್ನ ಹಾಕಿ ಶುದ್ಧ ಮಾಡಲಾಗ್ತಾ ಇದೆ. ಜೊತೆಗೆ ಬಟ್ಟೆಗಳು ಎಲ್ಲವನ್ನ ಸೂಕ್ಷ್ಮವಾಗಿ ಸ್ಯಾನಿಟೈಸ್ ಮಾಡಲಾಗ್ತಾ ಇದೆ. ಗ್ರಾಹಕರ ಸುರಕ್ಷತೆಯೇ ನಮ್ಮ ಆದ್ಯತೆ ಎನ್ನುವುದು ಹೋಟೆಲ್ ಓಷಿಯನ್ ಪರ್ಲ್ನ ವೈಸ್ ಪ್ರೆಸಿಡೆಂಟ್ ಗಿರೀಶ್ ಬಿಎನ್ ಅವರ ಭರವಸೆ. ಎಲ್ಲ ಟಚ್ ಪಾಯಿಂಟ್ ಒಬ್ಬ ಕಸ್ಟಮರ್ ಬಂದು ಹೋದ್ರೆ ಪ್ರತಿಯೊಂದು ಟಚ್ ಪಾಯಿಂಟ್ ಅನ್ನು ಕೂಡ ಇಮಿಡಿಯೇಟ್ಲಿ ಡಿಸ್ಇನ್ಫೆಕ್ಟೆಂಟ್ ಕೆಮಿಕಲ್ ಹಾಕಿ ಅದನ್ನ ಕ್ಲೀನ್ ಮಾಡ್ತೇವೆ. ನಿಮ್ಮ ಲಗೇಜ್ ಇರ್ಬೋದು, ಕ್ಲೋತ್ಸ್ ಇರ್ಬೋದು, ಲೆನಿನ್ ಇರ್ಬೋದು, ಎಲ್ಲ ಟಚ್ ಪಾಯಿಂಟ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ಅತಿ ಸೂಕ್ಷ್ಮ ರೀತಿಯಿಂದ ನಾವು ಮೇಂಟೈನ್ ಮಾಡ್ತಾ ಇದ್ದೇವೆ. ಇವೊಂದು ಕಸ್ಟಮರ್ ರೂಮ್ಸಲ್ಲೂ ಕೂಡ ನಾವು ಪ್ರತಿಯೊಂದು ವಸ್ತುವನ್ನು ಡಿಸ್ಪೋಸಿಬಲ್ ಯೂಸ್ ಮಾಡ್ತಾ ಇದ್ದೇವೆ. ಒಂದು ಸಾರಿ ಸರ್ವಿಸಿಗೆ ಹೋದರೆ ಎವ್ರಿಥಿಂಗ್ ವಿಲ್ ಬಿ ಥ್ರೋನ್ ಅವೇ, ಮತ್ತೆ ಅದನ್ನು ನಾವು ರಿಯೂಸ್ ಮಾಡಲಿಕ್ಕೆ ಇಲ್ಲ. ಒಂದು ಸಾರಿ ಕಸ್ಟಮರ್ಗೆ ನಾವು ಒಂದು ರೂಮನ್ನು ಪ್ರೊವೈಡ್ ಮಾಡಿದರೆ ಅಪ್ ಟು 72 hours ಆ ರೂಮನ್ನು ಇನ್ನೊಬ್ಬ ಕಸ್ಟಮರ್ಗೆ ನಾವು ಪ್ರೊವೈಡ್ ಮಾಡ್ತಾ ಇಲ್ಲ. ಇನ್ನು ಓಷಿಯನ್ ಪರ್ಲ್ನಲ್ಲಿರುವ ರೆಸ್ಟೋರೆಂಟ್ಗಳ ವಿಚಾರಕ್ಕೆ ಬಂದ್ರೆ ಅಲ್ಲೂ ಕೂಡ ಕೊರೋನಾ ವಿರುದ್ಧದ ಹೋರಾಟಕ್ಕೆ ಪ್ರಥಮ ಆದ್ಯತೆ ಇದೆ. ಕೋವಿಡ್ ವಿರುದ್ಧ ಹೋರಾಡಲು ರೋಗ ನಿರೋಧಕ ಶಕ್ತಿ ಪ್ರಮುಖವಾಗಿದ್ದು ಅದಕ್ಕೋಸ್ಕರ ಹೋಟೆಲ್ ಮೆನುವಿನಲ್ಲೂ ಕೂಡ ಬದಲಾವಣೆಗಳನ್ನ ಮಾಡಲಾಗಿದೆ. ರೋಗ ನಿರೋಧಕ ಕಾವ ಕಷಾಯಗಳು, ವಿಟಮಿನ್ ಎ, ಡಿ, ಸಿ ಇತ್ಯಾದಿಗಳು ಸಮೃದ್ಧವಾಗಿರುವ ಆಹಾರ ಖಾದ್ಯಗಳಿಗೆ ವಿಶೇಷ ಒತ್ತನ್ನ ನೀಡಲಾಗಿದೆ.
ಬಳಸುವ ಪ್ರತಿಯೊಂದು ತರಕಾರಿ, ಹಣ್ಣು ಹಂಪಲು ಇತ್ಯಾದಿಗಳನ್ನ ಶುಭ್ರವಾಗಿ ಸ್ವಚ್ಛಗೊಳಿಸಲಾಗ್ತಾ ಇದೆ. ಪ್ರತಿ ಟೇಬಲ್, ಚೇರ್ಗಳನ್ನ ಸ್ಯಾನಿಟೈಸ್ ಮಾಡುವ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತಿದೆ. ಇನ್ನು ಸಿಬ್ಬಂದಿಗಳಿಗೂ ಈ ನಿಟ್ಟಿನಲ್ಲಿ ವಿಶೇಷ ತರಬೇತಿಯನ್ನ ನೀಡಲಾಗಿದೆ. ಸುರಕ್ಷಾ ಸಾಧನಗಳನ್ನ ಬಳಸಿಕೊಂಡೇ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ. ನಾವೀಗೇನು ಫುಡ್ ಮಾಡ್ತಾ ಇದ್ದೇವೆ, ನಮ್ಮ ಶೆಫ್, ನಮ್ಮ ಅಡಿಗೆ ಭಟ್ಟರೇನಿದ್ದಾರೆ, ಅವರು ಸ್ಪೆಷಲ್ ಮೆನ್ಯೂವನ್ನು ಮಾಡಿದ್ದಾರೆ. ಕೊರೋನಾಗೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಇಮ್ಯೂನ್ ಸಿಸ್ಟಮ್. ನಮ್ಮ ಬಾಡಿಯಲ್ಲಿ ಹೈಯೆಸ್ಟ್ ಇಮ್ಯೂನ್ ಸಿಸ್ಟಮ್ ಬೇಕಾಗಿದೆ. ಅದಕ್ಕೋಸ್ಕರ ನಮ್ಮ ಮೆನ್ಯೂವಲ್ಲೂ ಕೂಡ ನಮ್ಮ ಶೆಫ್ ಸ್ಪೆಷಲ್ ಮೆನ್ಯೂ ಮಾಡಿದ್ದಾರೆ. ಮೆನ್ಯೂಲ್ಲಿ ಖಾವಾ, ಕಷಾಯ್ಸ್, even the food, what is required for corona as per the experts in your body: vitamin A, vitamin C, vitamin D. ನ್ಯಾಚುರಲ್ ಆಗಿ ಎಲ್ಲಿಂದ ಸಿಗುತ್ತೆ? ಆ ಗಾದೆ ಮಾತುಂಟು, ಮಾತಿನಲ್ಲಿ ಬಂತು ಜಗಳ, ಊಟದಲ್ಲಿ ಬಂತು ರೋಗ. ಫುಡ್ ಹ್ಯಾಸ್ ಟು ಬಿ ಟೇಕನ್ ಆಸ್ ಮೆಡಿಸಿನ್. ನಮ್ಮ ಮೂಲ ಮಂತ್ರ, ನಾವು ಈ ಅನ್ನ ಬಿಸ್ನೆಸ್ಸಲ್ಲಿ, ಫುಡ್ ಬಿಸ್ನೆಸ್ಸಲ್ಲಿ ಇರೋದ್ರಿಂದ ಫುಡ್ಡನ್ನೇ ಮೆಡಿಸಿನ್ ಹಾಗೆ ತಗೊಳ್ಬೇಕಂತ ಪ್ರತಿಯೊಂದು ಮೆನ್ಯೂ ಕೂಡ ನಾವು ಅತಿ ಉತ್ತಮವಾಗಿ ಡಿಸೈನ್ ಮಾಡಿದ್ದೇವೆ. ಓಷನ್ ಪಲ್ ಹಾಸ್ಪಿಟಾಲಿಟಿ ಪಾರ್ಟ್ನರ್ ಆಗಿ ಮಂಗಳೂರಿನ ಪ್ರಸಿದ್ಧ ಡಾಕ್ಟರ್ TMA ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ ಕೂಡ ಮತ್ತೆ ಕಾರ್ಯಾರಂಭಕ್ಕೆ ಸಜ್ಜುಗೊಂಡಿದೆ. ಎಲ್ಲಾ ಬಗೆಯ ಸುರಕ್ಷತಾ ಮುನ್ನೆಚ್ಚರಿಕಾ ಕ್ರಮಗಳನ್ನು ಈ ಸಂದರ್ಭದಲ್ಲಿ ಕೈಗೊಳ್ಳಲಾಗಿದೆ. ಒಟ್ಟಿನಲ್ಲಿ ಓಷನ್ ಪಲ್ ಸಮೂಹವು ಗ್ರಾಹಕರಿಗೆ ಕೋವಿಡ್-19ನ ಕಠಿಣ ಪರಿಸ್ಥಿತಿಯಲ್ಲಿ ಗ್ರಾಹಕರ ಸುರಕ್ಷತೆಗೆ ಗರಿಷ್ಠ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದೆ. ಈ ಮೂಲಕ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಗರಿಷ್ಠ ಸುರಕ್ಷತೆಯ ವಾಗ್ದಾನವನ್ನ ಹೋಟೆಲ್ ಓಷನ್ ಪಲ್ ನೀಡುತ್ತಾ ಇದೆ. ಇಷ್ಟು ದಿನಗಳ ಕಾಲ ಹೋಟೆಲ್ ಆತಿಥ್ಯ ಮತ್ತು ರೆಸ್ಟೋರೆಂಟ್ನ ಟೇಸ್ಟ್ ಅನ್ನ ಮಿಸ್ ಮಾಡಿಕೊಳ್ಳುತ್ತಿದ್ದವರಿಗೆ ಉತ್ತಮ ಅವಕಾಶ ಲಭಿಸಿದೆ. ನಾಗರಾಜ್, V4 News 24/7 ಮಂಗಳೂರು.